ಕಾರ್ಕಳ ತಾಲೂಕಿನ ಕಲ್ಯ ಬೋಂಟ್ರ ಮನೆತನದ ಸದ್ಯ ಬೆಂಗಳೂರು ನಿವಾಸಿ ಕಲ್ಲೆ ಶಿವೋತ್ತಮರಾಯರಿಗೆ ಮುಖ್ಯಮಂತ್ರಿಗಳಾಗಿದ್ದ ಡಿ ದೇವರಾಜ ಅರಸು ಅವರ ಹೆಸರಿನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ದೇವರಾಜ ಅರಸು ಅವರ 110ನೇ ಜನ್ಮದಿನದ ಸಮಾರಂಭದಲ್ಲಿ ಕಲ್ಲೆ ಶಿವೋತ್ತಮರಾಯರಿಗೆ ದೇವರಾಜ ಅರಸು ಪ್ರಶಸ್ತಿ ಪ್ರದಾನವನ್ನ ಮಾಡಿದರು. ಕಲ್ಲೆ ಶಿವೋತ್ತಮರಾಯರ ತಂದೆ ಕಲ್ಲೆ ನಾರಾಯಣರಾಯರು ಸ್ವಾತಂತ್ರ್ಯ ಪೂರ್ವ ಕಾಲದ ಪತ್ರಕರ್ತರಾಗಿದ್ದು ನವಭಾರತ ಸಹಿತ ಹಲವು ಪತ್ರಿಕೆಗಳಲ್ಲಿ ದುಡಿದವರು. ಬಾಲ್ಯದಿಂದಲೇ ಪತ್ರಿಕಾ ಸಂಪರ್ಕಕ್ಕೆ ಬಂದ ಕಲ್ಲೆ ಶಿವೋತ್ತಮರಾಯರು ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಪದವಿ ಓದುವಾಗಲೇ ನವಭಾರತ ಪತ್ರಿಕೆಗೆ ಅರೆಕಾಲಿಕ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದರು. ಮುಂದೆ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಪ್ರಜಾವಾಣಿ ಎಂದು ಹಲವು ಪತ್ರಿಕೆಗಳಲ್ಲಿ ದುಡಿದುದಲ್ಲದೆ ಇಂಗ್ಲಿಷ್ ಪತ್ರಕರ್ತರಾಗಿಯೂ ಅರೆಕಾಲಿಕ ವೃತ್ತಿಯನ್ನ ಮಾಡಿದ್ದಾರೆ. ಕೊನೆಗೆ ಪ್ರಸಿದ್ಧ ಪತ್ರಕರ್ತ BN ಗುಪ್ತಾ ಅವರ ಜನಪ್ರಗತಿ ಸೇರಿದ ಕಲ್ಲೆಯವರು ಮುಂದೆ ಅದನ್ನು ತಾನೇ ಪಡೆದು ಸಂಪಾದಕ ಪ್ರಕಾಶಕರಾಗಿ ನಡೆಸಿದರು. ಈ ಅವಧಿಯಲ್ಲಿ ಹಿಂದುಳಿದವರ ಜಾಗೃತಿಗಾಗಿ ಇವರು ಮಾಡಿದ ಪತ್ರಿಕಾ ಕಾರ್ಯದಿಂದ 70ರ ದಶಕದಲ್ಲಿ 10 ಜನಪರ ಚಳವಳಿಗಳು ಬಲಗೊಂಡಿದ್ದವು. ಅದಕ್ಕಾಗಿ ಕಲ್ಲೆಯವರಿಗೆ ಈ ದೇವರಾಜ ಅರಸು ಪ್ರಶಸ್ತಿ ಸಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು.